ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬಂಟ್ವಾಳ ವಲಯ ನಾವೂರು ಶೌರ್ಯ ಘಟಕದ ಈ ತಿಂಗಳ ಸಭೆಯು ದೇವಶ್ಯ ಪಡೂರು ಅಪ್ಪಿ ಎಂಬವರ ಮನೆ ಸ್ವಚ್ಛಗೊಳಿಸುವ ಮೂಲಕ ಮಾಡಲಾಯಿತು। ಈ ಸಮಯದಲ್ಲಿ ಬಂಟ್ವಾಳದ ವಲಯದ ಮೇಲ್ವಿಚಾರಕಿ ರೂಪಾ ಜೇರೈ, ನಾವೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ನಾರಾಯಣ, ಶೌರ್ಯ ತಂಡದ ಸದಸ್ಯರಾದ ಸಂತೋಷ್, ಸತೀಶ್ ಪೂಜಾರಿ, ಕೃಷ್ಣ, ಶಶಿಧರ, ಸಂತೋಷ್, ನವೀನ್ ಶೆಟ್ಟಿ ಶ್ರಮದಾನದಲ್ಲಿ ಭಾಗವಹಿಸಿದ್ರು। ಅಪ್ಪಿ ಅವರಿಗೆ ನಾವೂರು ಶೌರ್ಯ ಘಟಕದ ವತಿಯಿಂದ ದಿನಸಿ ಸಾಮಗ್ರಿಗಳನ್ನು ನೀಡಲಾಯಿತು।